ವಿಟ್ಲಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಒಕ್ಕೆತ್ತೂರು ಸುರುಂಬಡ್ಕ ಕಿಂಡಿ ಅಣೆಕಟ್ಟೆಯಲ್ಲಿ ಮರದ ದಿಮ್ಮಿ ಹಾಗೂ ಕಸಗಳು ಸಿಕ್ಕಿ ಹಾಕಿಕೊಂಡು ಅಣೆಕಟ್ಟನ್ನು ಹಾನಿಗೊಳಿಸಿದ್ದು ನೀರು ಹರಿದು ಹೋಗಲು ಸ್ಥಳೀಯರು ಶ್ರಮದಾನಗಳ ಮೂಲಕ ದಿಮ್ಮಿಗಳನ್ನು ತೆರವುಗೊಳಿಸಿ ವ್ಯವಸ್ಥೆ ಮಾಡಿದರು. ವಿಟ್ಲ ಕಸಬಾ ಗ್ರಾಮದ ಸುರುಂಬಡ್ಕ ಎಂಬಲ್ಲಿ 4 ವರ್ಷದ ಹಿಂದೆ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಕಿಂಡಿ ಅಣೆಕಟ್ಟನ್ನು ನಿರ್ಮಿಸಲಾಗಿತ್ತು. ಮಳೆಗಾಲದಲ್ಲಿ ಒಕ್ಕೆತ್ತೂರು ಹೊಳೆಯಲ್ಲಿ ನೀರಿನ ಮಟ್ಟ ಹೆಚ್ಚಳವಾಗಿದ್ದು, ನೀರಿನ ಜೊತೆ ಮರದ ದಿಮ್ಮಿಗಳು ಇನ್ನಿತರ ವಸ್ತುಗಳು ಬಂದು ಒಕ್ಕೆತ್ತೂರು ಹೊಳೆಯ ಸುರುಂಬಡ್ಕದಲ್ಲಿರುವ ಕಿಂಡಿ ಅಣೆಕಟ್ಟಿನಲ್ಲಿ ನಿಲ್ತಾ ಇತ್ತು. ಇದರಿಂದಾಗಿ ಅಣೆಕಟ್ಟೆಯ ಎಲ್ಲಾ ಗುಂಡಿಗಳು ಬಂದಾಗಿತ್ತು. ಜೋರಾಗಿ ಮಳೆ ಬಂದಂತಹ ಸಂದರ್ಭದಲ್ಲಿ ಅಣೆಕಟ್ಟು ಮುಳುಗಡೆಯಾಗ್ತಾ ಇತ್ತು. ನೀರಿನ ಪ್ರವಾಹ ಅಣೆಕಟ್ಟನ್ನು ಕೊಚ್ಚಿಕೊಂಡು ಹೋಗ್ತಾ ಇತ್ತು. ಈಗಾಗಲೇ ಅಣೆಕಟ್ಟಿನ ಮೇಲ್ಭಾಗದಲ್ಲಿರುವ ಸೇತುವೆಯ ತಡೆಯ ರಾಡ್ಗಳನ್ನು ಕೊಚ್ಚಿಕೊಂಡು ಹೋಗಿದೆ. ಕೃಷಿ ತೋಟದ ಬಳಿ ಕಟ್ಟಲಾದ ತಡೆಗೋಡೆ ನೀರು ಪಾಲಾಗಿದೆ. ಪ್ರತಿ ಮಳೆಗಾಲದಲ್ಲಿಯೂ ಕಿಂಡಿ ಅಣೆಕಟ್ಟು ತುಂಬುತ್ತೆ. ಇದರಿಂದಾಗಿ ಚೆಂಡೆಗುಳಿ ಚೆಕ್ಕಿದಕಾಡು ಸಂಪರ್ಕ ಕಡಿತಗೊಂಡಿದೆ. ಶಾಲಾ ವಿದ್ಯಾರ್ಥಿಗಳು ನಿತ್ಯ ಪಾದಚಾರಿಗಳು ತೊಂದರೆ ಅನುಭವಿಸ್ತಾ ಇದ್ದಾರೆ. ತಡೆ ಹಾನಿಗೊಂಡ ಹಿನ್ನೆಲೆಯಲ್ಲಿ ಈ ಸೇತುವೆ ಮೂಲಕ ಮಕ್ಕಳನ್ನು ಕಳಿಸಲು ಆತಂಕ ಪಡುವಂತೆ ಮಾಡಿದೆ. ಪಕ್ಕದ ಕೃಷಿಕರು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಈ ಬಗ್ಗೆ ಪಟ್ಟಣ ಪಂಚಾಯಿತಿ ವತಿಯಿಂದ ಕೃಷಿ ಇಲಾಖೆಗೆ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಎನ್ನುತ್ತಾರೆ ವಿಟ್ಲಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ದಮಯಂತಿ ಅವರು. ಈ ವರ್ಷ ಕೂಡ ಬಂದಂಥ ಮಳೆಯಲ್ಲಿ ತುಂಬಾ ಮರ ಮುಟ್ಟುಗಳು ಬಂದು ಈ ಕಿಂಡಿ ಅಣೆಕಟ್ಟಿಗೆ ಬಡಿದು ಕೆಲ ವರ್ಷಗಳ ಬಳಿಕ ಇದು ದುರಸ್ಥಿತಿ ಕಾಣುವ ಸಂಭವದಲ್ಲಿದೆ. ಆದ ಕಾರಣ ಅನೇಕ ಬಾರಿ ಪತ್ರಿಕಾಗೋಷ್ಠಿಯಲ್ಲಿ ಕೂಡ ನಾವು ಮನವಿಯನ್ನು ಇಟ್ಟರು ಕೂಡ ಯಾವುದೇ ಅಧಿಕಾರಿಗಳು ನಮಗೆ ಅದಕ್ಕೆ ಸ್ಪಂದಿಸಲಿಲ್ಲ. ಈಗಾಗಲೇ ನಮ್ಮ ಚೆಕ್ಕಿದಕಾಡು ಚೆಂಡೆಗುಳಿ ಗ್ರಾಮಸ್ಥರ ಉಸ್ತುವಾರಿಯಲ್ಲಿ ಇಂದು ನಾವು ಈ ಒಂದು ಏನು ಈ ಘನತ್ಯಾಜ್ಯ ವಸ್ತು ಇಲ್ಲಿ ಬಂದು ನಿಂತಿದೆ ಅದನ್ನು ತೆರವುಗೊಳಿಸುವಂಥ ಕಾರ್ಯವನ್ನು ಊರಿನ ಸಮಸ್ತ ಗ್ರಾಮಸ್ಥರು ಸೇರಿ ಅದನ್ನು ಸ್ವಚ್ಛತೆ ಮಾಡುವ ಕಾರ್ಯಕ್ರಮದಲ್ಲಿ ತೊಡಗಿದ್ದಾರೆ. ಇದೀಗ ಮುಂಜಾಗ್ರತಾ ಕ್ರಮವಾಗಿ ಚೆಂಡೆಗುಳಿ ಚಿಕ್ಕಿದಕಾಡು ಗ್ರಾಮಸ್ಥರು ಲಾಕ್ಡೌನ್ ವೇಳೆ ಅಣೆಕಟ್ಟೆಯಲ್ಲಿ ನೀರು ಹರಿದು ಹೋಗಲು ಮರದ ದಿಮ್ಮಿಗಳನ್ನು ತೆರವುಗೊಳಿಸಿದ್ರು. ಬೆಳಗಿನಿಂದ ಮಧ್ಯಾಹ್ನದವರೆಗೆ ಕಾರ್ಯಾಚರಣೆ ನಡೆಸಿದ್ರು. ಮುಚ್ಚಿದ ಪ್ರಮುಖ ಗುಂಡಿಗಳನ್ನು ತೆರೆಯಲಾಯಿತು. ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಈ ಬಗ್ಗೆ ಗಮನ ಹರಿಸಿ ಸೂಕ್ತ ವ್ಯವಸ್ಥೆ ಕಲ್ಪಿಸಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಮಹಮ್ಮದ್ ಅಲಿ, V4 News 24/7 ವಿಟ್ಲ.